ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಯಾನ್ ನಿಖಿಲ ಸಂದೀಪ್ ಮರೋಳಿ. ನಮ್ಮ ಇನಿ ಬೆಳ್ತಂಗಡಿ ತಾಲೂಕು ಕೊಕ್ಕಡದಲ್ಪ ಸೌತಡ್ಕ ಪನ್ಪಿನ ದೇವಸ್ಥಾನಕ್ಕೆ ಬೈದ ಸೌತಡ್ಕ ಮುಲ್ಪ ದೇವೇರು ಬಯಲು ಪ್ರದೇಶ ಉಪ್ಪುನ ದೇವೇರು ಬಲೆ ನಮ್ಮ ದೇವೇರನ ದರ್ಶನ ಪಡೆಕ ಉಲೈ ದೇವೇರನ ದರ್ಶನ ಪಡೆದು ನಮ್ಮ ಬರ್ಕ. ದೇವಸ್ಥಾನ ಕಾಂಡೆ 7 ಗಂಟೆ ಇರ್ದು ಬಯ್ಯ 7 ಗಂಟೆ ಮುಟ್ಟ ಪೂಜೆ ನೆರವೇರಿಸಿಕೊಂಡು ಐಟ್ಲ ರಂಗ ಪೂಜೆ ಪನ್ಪಿನ ಒಂಜಿ ಮಸ್ತ್ ಜಾಸ್ತಿ ಮುಲ್ಪ ರಂಗ ಪೂಜೆ ಹಾಕೊಂಡು ವರ್ಷಡ್ 2 ತಿಂಗಳು ಬುಡ್ಡ ಬೊಕ್ಕ ಇಡೀ ವರ್ಷಡ್ ರಂಗ ಪೂಜೆ ಏಪಲೊಪ್ಪುಂಡು ಪಂಡ 2 ತಿಂಗಳು ಬರ್ಸ ಜೋರಿತ್ತಿನಿರ್ದ ಹತ್ರ ರಂಗ ಪೂಜೆ ಉಪ್ಪುಜಿ ಬಾಕಿದ ಪೂಜೆ ಪೂರ ನೆರವೇರಿಸಿಂಡು. ಬಂದುಲೆ ತುಯರತ ತೂಲೆ ದೇವೇರು ಬಯಲು ಪ್ರದೇಶಡ್ ಉಪ್ಪುನಂಚಿನ ದೇವೇರು ಪಂಡ ಸೌತಡ್ಕದ ಮಹಾಗಣಪತಿ ದೇವೇರು ಮೂಲು ದೇವೇರಿಗೆ ಗರ್ಭಗುಡಿ ಆವಡು ಅತ್ತಂಡ ನಮಕ್ ಉಲೈ ಬತ್ತದ ಟೈಮಿಂಗ್ಸ್ ಆವಡು ಊಲೈಜ್ಜಿ ದೇವೇರಿನ ಏಪಲ ಬತ್ತದ ತೂವಲಿ ಬಯಲು ಪ್ರದೇಶಡ್ ಉಪ್ಪೇರು ನಿಖಿಲೆಗೆ ದರ್ಶನಗೆ ಬತ್ತಂಡ ಏಪಲ ಬರಲಿ ಕಾಂಡೆ 7 ಗಂಟೆ ಇರ್ದು ಬಯ್ಯ 7 ಗಂಟೆ ಮುಟ್ಟ ದರ್ಶನ ಪಡೆಯರ ಬರೋಲಿ ಬಲೆ ನಮ್ಮಲ ದರ್ಶನ ಪಡೆದು ಬರ್ಕ.
ಶ್ರೀಕೃಷ್ಣಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂನೋ ಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇ ಸರ್ವದಾ. ವಿದ್ಯಾರಂಭ ವಿವಾಹೇ ಚ ಪ್ರವೇಶ ನಿರ್ಗಮೇ ತದಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತು ಸಂಜಾಯತೆ. ವಿಶೇಷವಾಗಿ ಮಹಾಗಣಪತಿ ದೇವರನ್ನು ಮೊದಲನೇ ಕಾಲದಿಂದಲೂ ಆರಾಧನೆ ಮಾಡ್ತಾ ಬರ್ತಾ ಇದ್ದಾರೆ. ವಿದ್ಯಾರಂಭ ವಿವಾಹೇಚ ಅಂದರೆ ಒಂದು ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಪ್ರಾರಂಭ ಮಾಡಬೇಕು ಅಂತಾದರೆ ಗಣಪತಿ ದೇವರನ್ನು ಪೂಜೆ ಮಾಡ್ತಾ ಇರೋದೆ. ಅದೇ ರೀತಿ ಒಂದು ಮನೆಯಲ್ಲಿ ಮಂಗಳ ಕಾರ್ಯವನ್ನು ನಡಿಬೇಕು ಅಂತಾದರೆ ಅಲ್ಲಿ ಗಣಪತಿ ದೇವರನ್ನು ಪೂಜೆ ಮಾಡ್ತಾರೆ. ಅದೇ ರೀತಿ ಮೊದಲ ಕಾಲ ರಾಜಾದಿರಾಜಗಳೆಲ್ಲ ಯುದ್ಧಕ್ಕೆ ಹೊರಡಬೇಕು ಅಂತಾದರೆ ಮಹಾಗಣಪತಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಯುದ್ಧಕ್ಕೆ ಹೊರಡ್ತಾ ಇದ್ರು. ಅಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಆ ಗಣಪತಿ ದೇವರನ್ನು ಆರಾಧನೆ ಮಾಡಬೇಕು. ನಿರ್ವಿಘ್ನೇನೋ ಪರಿಹಾರಾರ್ಥಂ, ನಮಗೆ ಬರತಕ್ಕಂಥ ಸಮಸ್ತ ವಿಘ್ನಗಳೆಲ್ಲ ಪರಿಹಾರ ಮಾಡಿಕೊಟ್ಟು ನಮಗೆ ಜಯವನ್ನು ದೇವರು ಅನುಗ್ರಹ ಮಾಡಿಕೊಡ್ಬೇಕು ಅಂತಾದರೆ ಗಣಪತಿ ದೇವರನ್ನು ಆರಾಧನೆ ಮಾಡಬೇಕು ಅಂತೇಳಿ ಶಾಸ್ತ್ರ ವಿಚಾರ. ವಿಶೇಷವಾಗಿ ಕ್ಷೇತ್ರ ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಸಾಮಾನ್ಯ ಒಂದು 12ನೇ ಶತಮಾನದಲ್ಲಿ ದನಗಳನ್ನು ಕಾಯ ಗೋಪಾಲರಿಗೆ ಸಿಕ್ಕಿರುವಂತಹ ಗಣಪತಿ. ಅವರು ಕಾಡಲ್ಲಿ ಅದನ್ನು ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿ ತಾವು ಬೆಳೀತಿದ್ದಂತಹ ಸೌತೆಕಾಯಿಗಳನ್ನು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ರು. ಅದಕ್ಕಾಗಿ ಸೌತಡ್ಕ ಅಂತ ಕ್ಷೇತ್ರಕ್ಕೆ ಹೆಸರು ಬಂತು. ಅವರು ಅದೇ ರೀತಿ ಪೂಜೆ ಮಾಡಿದ ಕಾರಣ ಗಣಪತಿಗೆ ಅದೇ ಪ್ರೀತಿ ಆಗೋಯ್ತು. ಮುಂದೆ ಅವರು ಬಂದು ಗುಡಿ ಕಟ್ಟಲಿಕ್ಕೆ ತುಂಬ ಸಾರಿ ಪ್ರಯತ್ನ ಮಾಡಿದರು. ಆದರೆ ಗುಡಿ ಕಟ್ಟಲಿ ಅವರಿಂದ ಆಗಲಿಲ್ಲ. ಗಣಪತಿ ಸ್ವಪ್ನದಲ್ಲಿ ಹೇಳಿದ್ರೆ ನೀವು ಗುಡಿ ಕಟ್ಟೋದು ಬೇಡ, ಗುಡಿ ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿದ್ದರೆ ಅದರ ಶಿಖರ ಕಾಶಿ ವಿಶ್ವನಾಥನೇ ಕಾಣುವಷ್ಟು ಎತ್ತರಕ್ಕೆ ಕಟ್ಟಬೇಕು, ಅದು ಒಂದೇ ದಿನದಲ್ಲಿ ಕಟ್ಟಿ ಮುಗಿಸ್ಬೇಕು ಅಂತೇಳಿ ಅಪ್ಪಣೆ ಮಾಡಿದರು. ಆ ರೀತಿ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಗಣಪತಿಯ ಗುಡಿ ಗೋಪುರ ಯಾವುದು ಬೇಡ, ಅವರಿಗೆ ಬೇಕಾಗಿರೋದು ಪ್ರಕೃತಿ ಮಾತ್ರ. ಅದಕ್ಕಾಗಿ ಇವತ್ತಿಗೂ ಬಯಲಲ್ಲೇ ನಿಂತಿರುವಂಥ ಗಣಪತಿ ಗಂಟೆಗಳೆಲ್ಲ ಹರಕೆ ಹೇಳ್ಕೊಳ್ತಾರೆ. ಪ್ರಾರ್ಥನೆ ಮಾಡಿಕೊಂಡು ಹೋಗಿ ತಮ್ಮ ಕೆಲಸ ಆದಮೇಲೆ ಬಂದು ಗಂಟೆಗಳನ್ನು ದೇವರಿಗೆ ಒಪ್ಪಿಸ್ತಾರೆ. ಅಥವಾ ಬೇರೆ ಬೇರೆ ಸೇವೆಗಳನ್ನು ರಂಗಪೂಜಾ ಸೇವೆ ಅಂತೇಳಿ ವಿಶೇಷವಾದಂತಹ ಸೇವೆಯನ್ನು ಮಾಡಿಕೊಡ್ತಾರೆ. ಈ ಊರಿನ ಒಂದು ಪದ್ಧತಿ ಇದೆ. ಯಾವುದೇ ಮನೆಯಲ್ಲಿ ಸತ್ಕರ್ಮ ನಡೆದ್ರೂ ಒಂದು ಪೂಜೆ ಪುನಸ್ಕಾರಾದಿಗಳು ನಡೆದ್ರೂ ಮಹಾಗಣಪತಿ ದೇವರಿಗೆ ರಂಗಪೂಜೆ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ. ತಮ್ಮ ಮನೆಯಲ್ಲಿ ಕೆಲಸ ಆದಮೇಲೆ ಬಂದು ದೇವರಿಗೆ ಆ ಒಂದು ರಂಗಪೂಜೆಯನ್ನು ಒಪ್ಪಿಸುವಂತಹ ಪದ್ಧತಿ ಊರಿನಲ್ಲಿ ವಿಶೇಷವಾದಂತಹ ಪದ್ಧತಿ. ಅದೇ ರೀತಿ ವಿಶೇಷವಾಗಿ ಮಾಘ ಶುದ್ಧ ಚೌತಿಗೆ ನಮಗೆ ವಿಶೇಷವಾದಂತಹ ಗಣಪತಿಗೆ ಸೇವೆ ನಡೀತದೆ. ದೇವರಿಗೆ ಕಬ್ಬಿನಿಂದ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡು ಆಗ ಕೋಟೆಯೊಳಗಡೆ ಅಪ್ಪ ಕಜ್ಜಾಯದಿಂದ ದೇವರಿಗೆ ಅಭಿಷೇಕ ಮಾಡ್ತೇವೆ. ಅದೇ ರೀತಿ ಮಹಾರಂಗ ಪೂಜೆ ಅಂತೇಳಿ ಮಾಡ್ತೇವೆ. ಅದೇ ರೀತಿ ಬರತಕ್ಕಂಥ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಅಪೂಪವಾದಂತಹ ಅಂದರೆ ಅಪ್ಪ ಕಜ್ಜಾಯ ಸೇವೆ ಇದನ್ನೆಲ್ಲ ಮಾಡಿಸಿಕೊಂಡು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಭಗವಂತನಲ್ಲಿ ಮೊರೆ ಹೋಗುವಂತಹ ಪದ್ಧತಿ ಕ್ಷೇತ್ರದ ಮೊದಲ ಕಾಲದಿಂದಲೂ ಬಂದಿರುವಂಥದ್ದು. ಅಂಚನೆ ಪೂಜೆ ಬೊಕ್ಕ ಅನ್ನ ಸಂತರ್ಪಣದೆಲ್ಲ ವ್ಯವಸ್ಥೆ ಉಂಡು. ತುಲೆ ಅನ್ನ ಸಂತರ್ಪಣೆಗೆ ಮುಲ್ಪ ಸಮ್ಮುಖ ಅನ್ನ ಛತ್ರ ಪನ್ಪಿನ ಒಂಜಿ ಅನ್ನ ಛತ್ರಡ್ ಅನ್ನ ಸಂತರ್ಪಣೆ ಹಾಕೊಂಡು ಪ್ರಸಾದನೆ ಪಂಡ ದೇವರಿನ ದೇವಸ್ಥಾನ ಆಯ್ನದ ಹತ್ರ ಒನಸ್ತು ಏತು ಬೋರ್ಡ್ ಆತೇದೆ ನೋಡು ವೇಸ್ಟ್ ಮನ್ಪಂದೆ ಅನ್ನ ಸಂತರ್ಪಣೆ ಸ್ವೀಕಾರ ಮನ್ಪು. ಅಂಚನೆ ಸೌತಡ್ಕದ ಮಹಾಗಣಪತಿ ಕ್ಷೇತ್ರದ ಕಾಮಧೇನು ಗೋಶಾಲೆ
ಗೋಶಾಲೆಲು ಉಂಡು ಮಸ್ತ್ ಗೋವುಲು ಪೂರ ಮೂಲುಂಡು ಪೆತ್ತಲು ಪೂರ ಮಸ್ತ್ ಉಂಡು ಐಕ್ ಸಹಾಯ ನಿಖಿಲೇರ್ದು ಕೈರ್ದು ಆಪಿನಂಚಿನ ಸಹಾಯಲ ಮನ್ಪೊಲಿ ಮುಲ್ಪ ಇಜಿಂದ ನಮ್ಮ ಗೋಶಾಲೆ ದಲ್ಪನೆ ಬತ್ತದ್ದು ಇಜಿಂದ ನಮಕ್ ದೇವಸ್ಥಾನದ ಕಚೇರಿ ದಲ್ಪಬೋದು ಗೋವುಗಾಪಿನಂಚಿನ ಧನ ಸಹಾಯ ಇತ್ತನಲ್ಲ ಅತ್ತಂದ ಐಕ್ ಆಹಾರ ಉಪ್ಪುನಂಚಿನ ಓಲ ಸಹಾಯ ಇತ್ತನಲ್ಲ ನಿಖಲು ಮನ್ಪೊಲಿ ನಿಖಲು ಕಚೇರಿಡ್ ಐಕ್ ಬೋಡ ವಿಚಾರ ಮಾಹಿತಿಗೆ ಬೋಡಂದ ಕಚೇರಿಡ್ ವಿಚಾರ ಮನ್ಪೊಲಿ. ತುಯ್ಯರತ ಬಂದಲೆ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ದೇವೇರ್ನ ದರ್ಶನ ನಿಕ್ಲೆ ತೊಜಿಪಾಯ ತುಯ್ಯರತ ಅಲ್ಪ ಬಯಲು ಪ್ರದೇಶಡೆ ಉಪ್ಪುನಂಚಿನ ದೇವೇರು ಗರ್ಭಗುಡಿ ಆವಡು ಊಲ ದೇವಸ್ಥಾನ ಆವಡು ಈ ದೇವೇರಿಗೆ ಇಜ್ಜಿ ಖಾಲಿ ಬಯಲು ಪ್ರದೇಶಡೆ ಉಪ್ಪುನು ಅಂಚೆನೆ ಎಂಕಲ್ನ ವಿಡಿಯೋ ನಿಕ್ಲೆಗೆ ಲೈಕ್ ಶೇರ್ ಬೊಕ ಸಬ್ಸ್ಕ್ರೈಬ್ ಮನ್ಪಲೆ ಅಂಚೆನೆ ಎಂಕಲ್ನ ಇನ್ಸ್ಟಾಗ್ರಾಮ್ದ ಪೇಜ್ಲ ಉಂಡು ಐಕ್ಲ ಒಂಜಿ ಫಾಲೋ ಮನ್ಪರೆ ಮರಪಚ್ಚು ಸೊಲ್ಮೇಲೆ.